ಓ, ಥಂಡಿ ಗಾಳಿ ಶುರು ಆಯ್ತಲ್ಲ. ಇಷ್ಟ ತನಕ ಬಿಸಿಲಿತ್ತು. ಒಂಥರ ಮೋಡ ಮಳೆ ಆಗಂಗಾಗಿದೆ. ಯಪ್ಪ, ಒಬ್ಬನೇ ಕೂತು ಬೇಜಾರಾಗೋಯ್ತು. ಒಂದು ಲೋಟ ಕಾಪಿನಾರ ಇದ್ದಿದ್ರೆ ಕುಡಿಬೋದಿತ್ತು. ಮಳೆ ಬರಂಗೆ ಆಯಿತು. ಮಳೆ ಬರುತ್ತೆ ಏನೋ. ಮಕ್ಕಳೆಲ್ಲ ಆಟಾಡಕ್ಕೆ ಹೋಗಿದ್ದಾವೆ. ಎಲ್ಲೆಲ್ಲಿ ಹೋಗಿದ್ದಾವೋ ಏನೋ. ಮನೇಲಿ ಯಾರಿಲ್ಲ. ನನ್ನ ಹೆಂಡ್ತಿಗಾರ ಒಂದು ಫೋನ್ ಮಾಡ್ತೀನಿ. ಎತ್ತಾ ಇಲ್ವಲ್ಲ. ಹಲೋ 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 ಹಲೋ. ಹಲೋ, ಏನು ಬೊಗಳ? ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಬೊಗಳದ್ ನಾನೇ ನಾಯ ಬೊಗಳಕ್ಕೆ. ಎಷ್ಟೊತ್ತು ಫೋನ್ ಎತ್ತಕ್ಕಾಗಲ್ಲ. ಮರ್ಯಾದಿಲ್ ಫೋನ್ ಮಾಡಲ್ಲ. ಫೋನ್ ಮಾಡ್ರೆ ಫೋನ್ ಎತ್ತಕ್ಕೆ ಬರಲ್ಲ. ಏನಿಗೆ ಬೈಯಕ್ಕೆ ಫೋನ್ ಮಾಡಿದ್ಯಾ? ಫೋನ್ ಮಾಡಿದ್ದು ಏನಕ್ಕೆ ಅದನ್ನು ಹೇಳು. ಫೋನ್ ಇಡು. ಅಲ್ಲೇ ಬಿಟ್ಟು ಸಾಯಿ ಬರ್ಬೇಡ ಈಚೆ ಕಡೆ. ಮತ್ತೆ ಫೋನ್ ಮಾಡ್ರೆ ಕಿರಿಕ್ ನಿಂದು. ಫೋನ್ ಮಾಡ್ರೆ ಕಿರಿಕು. ಏನೋ ಹೋಗ್ಲಿ, ಎಷ್ಟು ದಿನ ಆಯಿತು ಹೆಂಡ್ತಿಯೊಟ್ಟಿಗೆ ಮಾತಾಡಲಿಲ್ಲ. ನೀವು ಹೆಂಗಸುಗಳೇ ಇದ್ದೀರಿ ಮನೇಲಿ. ಏನು ಕೇಳೋಣ ಕಷ್ಟ ಸುಖ ಅಂತ ಫೋನ್ ಮಾಡಿದ್ರೆ ಶುರು ಮಾಡಿದ್ಲಿ ಇವಳು ಅಟ್ಟೆನ. ಇಡು ಫೋನು. ನನಗೆ ಇಡ್ಲಿ ಫೋನು? ನನಗೆ ಇಡ್ಲಿ? ಫೋನ್ ಮಾಡಿದ್ದು ನೀನು. ಬೇಕಾದ್ರೆ ಫೋನ್ ಕಟ್ ಮಾಡು. ನಾನಿಡಲ್ಲ ಫೋನ್. ತಿಂಡಿ ತಿಂದ್ಯಾ? ತಿಂತೀನೋ ಬಿಡ್ತೀನೋ ನಿಂಗೇನು. ಈಗ ತಿಂದಿಲ್ಲ ಅಂದರೆ ಬಂದು ತಿನ್ನಿಸ್ತೀಯಾ? ಒಂದು ಪ್ರೀತಿಲಿ ಮಾತಾಡೋಕ್ಕೆ ಬರಲ್ಲ. ನಾನೇ ಇಡ್ತೀನಿ ಫೋನ್. ಸಾವಸನೆ ಬೇಡ. ನನಗೆ ಬರ್ಬೇಕನ್ನಿಸ್ದಾಗ ನಾನು ಬರ್ತೀನಿ ಅಲ್ಲಿಗೆ. ನೀವು ಯಾರು ಹೇಳೋದು ಬೇಡ. ನನ್ನ ಮಗನ ಮನೆ ಅದು. ಇಡ್ತೀನಿ. ಗಂಡನ ಮರ್ಯಾದೆ ಇಲ್ಲ ಇವಕ್ಕೆ. ಇಲ್ಲೇ ಇದ್ಬಿಡ್ತಿದ್ದೆ. ಏನು ಮಾಡೋದು? ಬೀಗ್ರ ಮನೆಯಲ್ಲಿ ಎಷ್ಟು ದಿನ ಅಂತ ತಾನೇ ಇರೋಕ್ಕಾಗುತ್ತೆ. ಅವರೇನೋ ಇರಿ ಅಂತಾರೆ ಅಂತ ನಾವು ವರ್ಷಗಟ್ಟಲೆ ಇರೋಕ್ಕಾಗುತ್ತಾ? ಥಂಡಿ ಗಾಳಿ ಶುರು ಆಯ್ತಲ್ಲ. ಮಳೆ ಹನಿತಿತ್ತ. ಓಹೋ, ಅಲ್ಲೇ ತಲೆ ಕೆಟ್ಟೋಗ್ಬಿಡುತ್ತೆ ಇವ್ರೊಟ್ಟಿಗೆ ಮಾತಾಡ್ರೆ. ಸಾವಸಲ್ಲ ಹಿಂಗ್ಸ್ರದ್ದು. ದೊಡ್ಡ ಕಾಫಿನಾರ ಇದ್ದಿದ್ರೆ ಮೂಡರು ಫ್ರೆಶ್ ಆಗಿರೋದು. ಒಳಗೆ ಬೇರೆ ಯಾರಿದ್ದಂಗಿಲ್ಲ. ಅಮ್ಮದ್ಗಿ ಬೇರೆ ಎಲ್ಲೋನೋ ಫಂಕ್ಷನ್ ಅಂತ ಹೋಯಿತು. ಈ ಅಮ್ಮ ಒಳಗಡೆ ಒಂದೇ ಇರಬೇಕು ಬಹುಶಃ. ಬೇಡ ಹೋಗೋದು ಬೇಡ. ಕಾಫಿ ಇಲ್ಲಿರೋ ಪರವಾಗಿಲ್ಲ. ಇಲ್ಲೇ ಕೂತ್ಕೋತೀನಿ. ನೋಡ್ರಪ್ಪ, ಯಾರಿಗೂ ನಾನು ನೋಡ್ರಾಗಲ್ಲ. ನಮ್ಮ ಮನೇಲಿ ಯಾರಿಗೂ ಆಗಲ್ಲ. ನನ್ನ ಸ್ವಂತ ಮಗನಿಗೂ ಆಗಲ್ಲ. ಇವನೇನೋ ಸ್ವಲ್ಪ ಪರವಾಗಿಲ್ಲ ಅಷ್ಟೆ. ಹಂಗಾಗಿ ಇಲ್ಲಿದ್ದೀನಿ. ಇಲ್ಲ ಅಂದರೆ ಎಲ್ಲಾದರೂ ದೇಶಾಂತರ ಹೋಗ್ಬಿಡ್ತಿದ್ದೆ. ಏನೂ ದುಡ್ದಿಲ್ವಾ? ಇವ್ರನ್ನೆಲ್ಲ ಸಾಕಿಲ್ವಾ? ಬೆಳೆಸಿಲ್ವಾ? ಎಲ್ಲ ಮಾಡಿದ್ದೀನಿ. ಇವ್ರಿಗೆ ಬೇಕಾದಷ್ಟು ದುಡ್ದಿಲ್ಲ. ಏನು ಮಾಡೋಣ? ಅದಕ್ಕೆ ಈ ಥರ ಟಾರ್ಚರ್ ಕೊಡ್ತಾರೆ. ಹೋಗಲಿ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅಯ್ಯಪ್ಪ, ಥಂಡಿ ಗಾಳಿಗೆ ಕೆಮ್ಮು ಶುರುವಾಯಿತು. ಓ, ಎಂಥ ಕೆಮ್ಮು ಶುರು ಆಯ್ತಲ್ಲ ಇವರಿಗೆ. ಥಂಡಿ ಗಾಳಿ ಹನಿ ಮಳೆ ಶುರು ಆಯ್ತು. ಪಾಪ, ಥಂಡಿ ಅನಿಸ್ತಿತ್ತು ಏನೋ. ಚಾಗಿ ಕುಡಿಕೊಂಬಂಗಾಯ್ತ ಎಂತದಪ್ಪ. ಒಳಗೆ ಬಂದು ರಾತಿದ್ದೈತಿ. ಎಂತ ಹೊರಗೆ ಇದ್ರು. ಒಂಥರ ಚಳಿ ಆದಂಗೆ ಆಗ್ತಿದೆ. ಬೆಳಗ್ಗೆಲ್ಲ ಬಿಸಿಲಿತ್ತು. ಈಗ ನೋಡ್ರೆ ಮಳೆ ಹನಿತಿದೆ. ಅಯ್ಯಪ್ಪ, ನಮ್ಮ ಬೆಂಗಳೂರಲ್ಲೇ ಯಾವಾಗ ನೋಡ್ರು ಮಳೆ ಅಂದ್ಕೊಂಡೆ. ಇಲ್ಲೂ ಯಾವಾಗ ಮಳೆ ಬರುತ್ತೋ ಏನೋ ಒಂದು ಗೊತ್ತಾಗಲ್ಲ. ಒಳಗೆ ಹೋಗ್ಬಿಡ್ಲ ಅತ್ಲಾಗೆ. ಬೇಡ. ಮುಂಚೆ ನನ್ನ ಸರಿ ಇಲ್ದಿರೋ ಮಗ ಅಂತ ಎಲ್ಲರೂ ಮಾತಾಡ್ಕೋತಾರೆ. ಯಾಕೆ ಬೇಕು? ಬೇಡ, ಇಲ್ಲೇ ಕೂತ್ಕೋತೀನಿ. ಹಂಗೋ ಹಿಂಗೋ ಇನ್ನೊಂದು ಸ್ವಲ್ಪ ಹೊತ್ತು ಕಳೆದ್ಬಿಟ್ರೆ ಯಾರಾದರೂ ಬರ್ಬೋದು ಮನೆ ಕಡೆ. ಹೋಯ್ ಮಾತಾಡ್ಸಿ ಎಂಥರ ಚಾಕಿ ಕುಡಿತೆ ಅಂತ ಕೇಮ್ದ. ಪಾಪ ಎಂತ ಇತ್ತದ್ರೊಳಗೆ.
ಇಷ್ಟು ವಯಸ್ಸಾದಗಳ ನಾಚಿಕೆ ಗೀಚಿಕೆ ಎಲ್ಲ ಎಂಥದ್ದು ಪಾಪ ಹಾಳ್ತಿನ ಕಾಲದಲ್ಲೇ ಅವ್ರಿಗೊಂದು ಕಾಪಿ ಚಹಾ ಮಾಡಿ ಕೊಡು ಕಾಯ್ದಿದ್ದಷ್ಟ ಪಾಪ ಹೋಯ್ಕಿ ಅಂತೆ ಎಂತ ಅನ್ಕೊಂತಿಲ್ಲ. ಈ ಹೆಂಗಸು ಪಾಪದ ಹೆಂಗಸು. ಹೋಸಲ ನಾನು ಒಂದ್ಸಲಿ ಬಂದಿದ್ನಲ್ಲ, ಮುಂಚೆ ಒಂದು 4 ವರ್ಷದ ಹಿಂದೆ ಬಂದಾಗ ಚೆನ್ನಾಗಿ ಮಾತಾಡ್ಕೊಂಡಿದ್ವಿ. ಆದ್ರೂ ಯಾರಿಲ್ದಿರೋ ಹೊತ್ತಿಗೆ ಒಳಗೋಗಿ ಮಾತಾಡಿದ್ರೆ ಯಾಕೆ ಬೇಕು ನಾಳೆ ಇಲ್ಲೂ ನಾನೆಲ್ಲರೂ ಸರಿ ಇಲ್ಲ ಅಂತ ಹೇಳಿಬಿಟ್ರೆ ನನ್ನ ಮರ್ಯಾದೆ ಎಲ್ಲಿಗೆ ಬರುತ್ತೆ? ಬೇಡ, ಇಲ್ಲೇ ಕೂತ್ಕೊ, ಇಲ್ಲೇ ಕೂತ್ಕೋತೀನಿ. ಓಹೋ, ಕೆಮ್ಮು ಜೋರಾಯ್ತು ಗಣಸಿಗೆ. ಒಳಗಪ್ಪಕ್ಕೆ ಎಂತ ಅನ್ಕೊಂತ ಏನಮ್ಮಂಗೆ ಇತ್ತೇನೋ. ಒಳಗೆ ಕರೀತೆ ನಾನೇ ಹೋಯ್. ಎಂತ ಹೊರ್ಕ ಅಂತಿದ್ರಲ್ಲ. ಓ ಮಳೆ ಸಾಧಾರಣ ಬತ್ತಿತ್ತು ಮಳೆ ಪಾಪ. ಅದು ಸೋರ್ಲ ನೀರು ಬೇರೆ ಕೆಳಗೆ ಹಾರಿ ಶೂಸ್ ಎಲ್ಲ ಚಂಡಿ ಆದಂಗೆ ಇತ್ತರ ಗಣಸಿದ. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ದವನು ಚೆಲುವೆಯೇ ನಿನ್ನ ನೋಡಲು. ಹಾಂ, ಮಳೆ ಹೊನ್ಗೋಗಿ ಶುರು ಆಯ್ತಲ್ಲ. ಅಲ್ಲ ಸೋರ್ಲಿ ಬೀಳುತ್ತೆ. ಒಳಗೆ ಬನ್ನಿ, ಒಳಗೆ ಕೂತ್ಕೊಂಡ್ಲಕ್ಕಲ್ಲ. ನಾ ಹಾಡು ಹೇಳ್ಬಿಟ್ನಾ? ನಿಮ್ಗೇನಾರು ಕೇಳಿಸ್ತಾ ಹಾಡು ಹೇಳಿದ್ದು? ಇಲ್ಲ ಮನ್ಸೊಳಗೆ ಏನು ಮಾಡೋಣ, ಹಾಗೆ ಬಂದ್ಬಿಡುತ್ತೆ ಒಂದೊಂದ್ಸತಿ. ಹಾಗೆ ಯಾರು ಚೆನ್ನಾಗಿರೋರನ್ನ ನೋಡ್ರೆ ಹಾಡು ಸಹಜವಾಗಿ ಬಂದ್ಬಿಡುತ್ತೆ. ಬಾಯಿ ಬಿಟ್ಟು ಹೇಳಿರಲ್ಲ. ಹೇಳಿದಿದ್ರೆ ಈ ಅಮ್ಮ ಇಷ್ಟೊತ್ತಿ ಸಿಟ್ಟು ಮಾಡ್ಕೊತಿರ್ಲಿಲ್ವಾ? ನಾಗಾಡ್ತಾನೆ ಇದೆ. ಇಲ್ಲ ಮನ್ಸೊಳಗೆ ಹೇಳ್ಕೊಂಡಿರ್ತೀನಿ, ಮಾತಾಡ್ಸೋಣ ಧೈರ್ಯ ಮಾಡಿ. ಎಂತ ಯೋಚನೆ ಮಾಡ್ತಿದ್ರಿ? ಚಹಾ ಎಂತಾರ ಬೇಕಾ ಮಾಡಿಕೊಡುದಾ? ಇಲ್ಲ ಚಹಾ ಏನು ಬೇಡ, ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ಸುಮ್ಮನೆ ಕೂತಿದ್ದೀನಿ. ನೀವೆಲ್ಲ ಹೋಗ್ಲಿಲ್ವಾ? ಒಳಗೆ ಇದ್ರಾ? ನಿಮ್ಮ ಫ್ರೆಂಡು ಹೋದ್ರಲ್ಲ ಆವಾಗಲೇ, ನೀವು ಹೋದ್ರಂತ ಅಂದ್ಕೊಂಡಿದ್ದೆ. ಇಲ್ಲ ಅಕ್ಕಮ್ಮ ಕರ್ದಳ, ನಾನೇ ಹೋಯ್ಲಿಲ್ಲ. ಹಾಗೆ ಇಲ್ಲೇ ಆಯ್ಕೊಂಡೆ. ಮತ್ತು ನಂಗೆ ಹೇಳ್ಕೂ ಇಲ್ಲ ಮರ್ರೆ, ಹಂಗಾಗಿ ನಾವು ಹೋಯ್ಲಿಲ್ಲ. ನಿಮ್ಗೆ ಎಂತ ಕೆಮ್ಮು ಆದಂಗೆ ಆಯ್ತಾ? ಸ್ವರಕ್ಕೆ ಅಂತ ಕೆಮ್ದಂಗೆ ಹಂಗಾಗಿ ಕಂಡ್ಕೊಪ್ಪ. ಮತ್ತು ತೊಂಡಿ ಗಾಳಿ ಅಲ್ದ ಆ ಸಡಿ ಒಡ್ರು ಬೇರೆ ಎಲ್ಲ ಮೈಕೈ ಎಲ್ಲ ಒಂಥರ ಇದಾದಂಗೆ ಹತ್ಕಣಿ. ಲಾಯ್ಕ್ ಹತ್ತಿಲ್ಲ. ಒಳಗೆ ಬನ್ನಿ, ನೀವು ಕೂತ್ಕಣಿ, ಚಹಾ ಮಾಡಿ ಕೊಡ್ತೇಕಾ? ಇಲ್ಲ, ಅದು ಭಾಳ ಥಂಡಿ ಗಾಳಿ ಬಂತಲ್ಲ ಒಂದ್ಸಲ, ಸ್ವಲ್ಪ ಕೆಮ್ಮಾದಂಗಾಯ್ತು ಅಷ್ಟೇ. ಚಹಾ ಕುಡಿಯಲ್ಲ. ಸ್ವಲ್ಪ ಕಾಫಿ ಇದ್ದರೆ ಪರವಾಗಿಲ್ಲ, ನಾನಿಲ್ಲೇ ಕೂತಿರ್ತೀನಿ. ಒಳಗಡೆ ಏನು ಬೇಡ, ನನಗಿಲ್ಲೇ ಚೆನ್ನಾಗಿದೆ. ಹಂಗಲ್ದೆ ಅಣ್ಣ, ಇಲ್ಲಿನ ಗಾಳಿ ಕಣಿ ಒಂಥರ ಒರಟು ಗಾಳಿ, ಮೈಯೆಲ್ಲ ಚರ್ಮೆಲ್ಲ ಒಂಥರ ಕಿತ್ಕೊಂಡಂಗೆ ಅತ್ತೆ. ಹಂಗಾಗಿ ಹೇಳೋದಷ್ಟೇ. ನನಗೇನು ತೊಂದರೆ ಇಲ್ಲ, ಬರ್ಲಕ್ಕೆ ನೀವು ಒಳಗೆ ಕೂತ್ಕಣಿ. ಎಷ್ಟೊತ್ತಿಲ್ಲೇ ಕೂತ್ಕೊಂತೀರಿ ಒಬ್ಬರೇ? ಅಣ್ಣ, ನನ್ನ ಹೆಸರು ಶಿವು ಅಂತಮ್ಮ. ಶಿವು ಅಂತ ಕರಿ ಸಾಕು, ಅಣ್ಣ ಎಲ್ಲ ಬೇಡ. ಏನು ಹೆಚ್ಚು ಕಮ್ಮಿ ಒಂದೇ ವಯಸ್ಸವರು, ಅಣ್ಣ ಅಂತೇನು ಬೇಡಮ್ಮ ಕರೆಯೋದು. ಇಲ್ಲಣ್ಣ, ನಮಗೆ ಎಲ್ಲರಿಗೂ ಗಂಡಸ್ರಿಗೆ ಅಣ್ಣ ಅಂತ ಕರೆದು ಅಭ್ಯಾಸ. ಅದು ಅಭ್ಯಾಸ ಬಿಟ್ಟು ಹೋತಿಲ್ಲ, ಕಷ್ಟ ಆಯ್ತು. ಹಂಗಾಗಿ ಹಂಗೆ ಕರೋದು. ಕಾಪಿ ತಕ ಬತ್ತೆ ಹಂಗಾರಕ್ಕ. ಒಳ ಬಂದ್ರೇನು ಟಿ ವಿ ಗಿವಿ ಕಾಣ್ಲಿಕ್ಕೆ ನನಗೇನು ತೊಂದರೆ ಇಲ್ಲ, ಬನ್ನಿ. ಇಲ್ಲ ನನಗೇನು ತಾಪತ್ರೆಯ ಇಲ್ಲ. ಇಲ್ಲಿ ಈ ಗಾಳಿ ಚೆನ್ನಾಗೇ ಇದೆ. ಒಂದು ಸ್ವಲ್ಪ ಕೆಮ್ಮು ಬಂದಂಗೆ ಆಯ್ತಷ್ಟೇ, ಸರಿಯಾಗತ್ತೆ. ಕಾಫಿ ಕೊಡ್ತೀರಲ್ಲ, ಸರಿಯಾಗತ್ತೆ. ಕಾಫಿ ಕೊಡಿ ಸಾಕು. ಆಯ್ತು. ಸಕ್ರೆ ಹಾಕ, ಸಕ್ರೆ ಬೇಡ್ದ? ಸಕ್ರೆ ಬೇಡ ಅಂದರೆ ಸಕ್ರೆ ಹಾಕಿ ಕೊಡೋದಿಲ್ಲ. ಇಲ್ಲಿ ಯಾರು ಬೆಲ್ಲದ ಕಾಫಿ ಕೊಡೋದಿಲ್ಲ. ಎಂತ ಮಾಡೋದು? ಹಾಗೇನಿಲ್ಲ ಅಮ್ಮ, ನನಗೆ ಯಾವ ತೊಂದರೆ ಇಲ್ಲ. ಸಕ್ಕರೆ ಉಪ್ಪು ಎಲ್ಲ ಸ್ವಲ್ಪ ಜಾಸ್ತಿನೇ, ಎಲ್ಲದೂ ಸ್ವಲ್ಪ ಜಾಸ್ತಿನೇ, ಕಮ್ಮಿ ಯಾವುದಿಲ್ಲ. ಮಾತು ಸ್ವಲ್ಪ ಜಾಸ್ತಿನೇ. ನಿಮ್ಮ ಬೇಜಾರತ್ತಿತ್ತಲ್ಲ ಒಬ್ಬರೇ ಕೂತ್ಕೊಂಡೆ. ಆಯ್ತು, ಕಾಪಿ ತಗೊಂಡು ಬತ್ತೆ. ನಂಗೂ ಒಂದು ಲೋಟ ಕಾಪಿ ಹಾಕೊಂಡು ಕಾಪಿ ಮಾಡ್ಕೊ ಬತ್ತೆಕ. ಇಲ್ಲೇ ಕೂಕಂಬ, ಹೀಗೆ ಬಂದೆ. ಯಾಕೆ ಬೇಕ್ರಪ್ಪ ಮತ್ತೆ ಒಳಗೆ ಹೋಗಿ?
ಏನು ಮಾಡಿರಲ್ಲ ಏನಿಲ್ಲ ಅನ್ಭವಿಸ್ಬೇಕು. ಸುಮ್ಮನೆ ಅವ್ರಿರೋ ಥರ ಹೇಳಿಸ್ಕೋಬೇಕು. ಈಗ ನೋಡಿ ನಮ್ಮ ಹೆಂಡತಿ ಯಾವುದೋ ಕಾಲದಲ್ಲಿ ಮಾಡಿದ್ದಕ್ಕೆ ಇನ್ನೂ ಬೈಯೋದು ತಪ್ಪಿಸಿಲ್ಲ. ಅದೇನು ಹೇಳ್ತಾರಲ್ಲ ಹೆಂಗಸರು ಕ್ಷಮೆಯಾದರಿತ್ರಿ ಅಂತ, ಹಾಗೆ ನಾವು ಅನ್ಕೊಬಿಟ್ರೆ ಇಲ್ಲ, ಇದು ಒಂಥರ ಹಾವು ಥರ ಜೀವನ ಪರ್ಯಂತ ಮಾಡಿರೋ ತಪ್ಪನ್ನ ಹಂಗ್ಸಿ 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 ಇಡ್ತಾರೆ. ಇವರೇನೋ ಕರೆದ್ಬಿಡ್ತಾರೆ. ಯಾಕೆ ಬೇಕು? ನಾನು ಇಲ್ಲೇ ಕೂತ್ಕೋತೀನಿ, ಇಲ್ಲೇ ಕೂತ್ಕೊಂಡು ಮಾತಾಡ್ತೀನಿ.